ಕರಾವಳಿ ದೇವರುಗಳ ನಾಡು. ಇಲ್ಲಿ ದೈವಗಳು ತನ್ನ ನಂಬಿದವರಿಗೆ ತನ್ನ ಇರುವಿಕೆಯನ್ನು ಪವಾಡ ಮೂಲಕ ತೋರಿಸುತ್ತಲೇ ಬಂದಿದೆ. ಅಂತಹದೊಂದು ಪವಾಡ ಇದೀಗ ಉಡುಪಿಯಲ್ಲಿ ನಡೆದಿದೆ. ನಿದ್ದೆ ಕಣ್ಣಿನಲ್ಲಿ ನಡೆಯುವ ಅಭ್ಯಾಸ ಇರುವ ಪುಟ್ಟ ಬಾಲಕಿ ರಾತ್ರಿ ವೇಳೆ ಮನೆಯಿಂದ ಎದ್ದು ರಸ್ತೆಯಲ್ಲಿ ನಡೆದುಕೊಂಡು ಹೋದ ಘಟನೆ ಕುಂದಾಪುರದ ಕೆದೂರು ಸಮೀಪ ದಬ್ಬೆಕಟ್ಟೆ ಎಂಬಲ್ಲಿ ನಿನ್ನೆ ರಾತ್ರಿ 3 ಗಂಟೆಗೆ ನಡೆದಿದೆ. ಆ ಪುಟ್ಟ ಬಾಲಕಿ ಕೊರಗಜ್ಜ ಗುಡಿಯ ನಾಮಫಲಕದ ಹತ್ತಿರ ಬಂದು ನಿಂತಿದ್ದು ಕೊರಗಜ್ಜನೇ ಮಗುವನ್ನು ಮುಂದೆ ಹೋಗದಂತೆ ತಡೆದಿದ್ದಾನೆ ಎನ್ನುವುದು ಭಕ್ತರ ನಂಬಿಕೆ. ಇದು ಕೊರಗಜ್ಜನ ಪವಾಡವೇ ಎಂದು ಹೇಳುತ್ತಿದ್ದಾರೆ. 6 ವರ್ಷದ ಪುಟ್ಟ ಬಾಲಕಿಯೊಬ್ಬಳು ನಿದ್ದೆ ಕಣ್ಣಿನಲ್ಲಿ ರಾತ್ರಿ 3 ಗಂಟೆ ಸಮಯದಲ್ಲಿ ಮನೆಯಿಂದ ಎದ್ದು ರಸ್ತೆಯವರೆಗೆ ನಡೆದುಕೊಂಡು ಬಂದಿದ್ದಾಳೆ. ಇದೇ ದಾರಿಯಲ್ಲಿ ಕೆಲಸ ಮುಗಿಸಿ ಬರುತ್ತಿದ್ದ ವಿಶ್ವ ಎನ್ನುವವರು ಮಗುವನ್ನು ನೋಡಿ ಕಾರು ನಿಲ್ಲಿಸಿದ್ದರು. ಬಳಿಕ ಮಗುವನ್ನು ಮಾತಾಡಿಸಿದಾಗ ನಿದ್ದೆ ಕಣ್ಣಿನಿಂದ ನಡೆದುಕೊಂಡು ಬಂದ ವಿಷಯ ಬೆಳಕಿಗೆ ಬಂದಿದೆ. ಬಳಿಕ ಮಗುವನ್ನು ವಿಶ್ವ ಅವರು ಮರಳಿ ಮನೆಗೆ ಹೋಗಿ ಬಿಟ್ಟು ಮಾನವೀಯತೆ ಮರೆದಿದ್ದಾರೆ. ಮಗು ನಿದ್ರೆ ಕಣ್ಣಲ್ಲಿ ನಡೆದುಕೊಂಡು ಬಂದು ರಸ್ತೆಯ ಸಮೀಪ ಇರುವ ಕೊರಗಜ್ಜ ದೇವಸ್ಥಾನದ ನಾಮಫಲಕದ ಬಳಿ ಬಂದು ನಿಂತಿದೆ. ಕೊರಗಜ್ಜ ಪವಾಡದಿಂದಲೇ ಮಗು ಪಾರಾಗಿ ಬಂದಿದೆ ಅಂತ ಭಕ್ತರ ನಂಬಿಕೆ.